ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಭ್ರಮರ ಇಂಚರ ನುಡಿ ಹಬ್ಬ ನಡೆಯಿತು. ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ಸಿನಿಮಾ ಮತ್ತು ರಂಗಭೂಮಿ ಕಾರ್ಯಕ್ರಮದಲ್ಲಿ ಚಿತ್ರನಟಿ ರಚಿತಾರಾಮ್ ಮುಖ್ಯ ಅತಿಥಿಯಾಗಿದ್ದರು. 5 ಮಂದಿ ವಿದ್ಯಾರ್ಥಿಗಳು ರಚಿತಾರಾಮ್ ಅವರ ಭಾವಚಿತ್ರ ರಚಿಸಿದ್ದು, ಈ ವಿದ್ಯಾರ್ಥಿಗಳನ್ನು ರಚಿತಾರಾಮ್ ಅವರು ವೇದಿಕೆಗೆ ಕರೆದು ಅವರೊಂದಿಗೆ ಚಿತ್ರ ಬಿಡಿಸಿದ ಬಗ್ಗೆ ವಿವರಣೆ ಕೇಳಿದರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಕರೆಸಿ ಹಾಡು ಹಾಡುವಂತೆ ಪ್ರೇರೇಪಿಸಿ ಹಾಡಿಸಿದ್ರು. ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ರಚಿತಾರಾಮ್ ಅವರು ಬಹಳ ಒಳ್ಳೆಯರು ನಮ್ಮಿಸು ಹಾಡು ಹಾಡಿದ್ರು. ತುಳು ಶಬ್ದಗಳನ್ನು ನುಡಿದು ಪ್ರೇಕ್ಷಕರ ಗಮನ ಸೆಳೆದ್ರು. ಈ ಸಂದರ್ಭದಲ್ಲಿ ರಚಿತಾರಾಮ್ ಅವರು ಮಾತನಾಡಿ, ಮಕ್ಕಳು ತಂದೆ ತಾಯಿ ಮತ್ತು ಕಲಿಸುವ ಗುರುಗಳನ್ನ ಯಾವತ್ತೂ ಗೌರವಿಸಬೇಕು, ಅವರನ್ನ ನೋವಿಸಬಾರದು. ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯು ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳಲು ಉತ್ತಮ ಅವಕಾಶವನ್ನ ಕಲ್ಪಿಸುತ್ತೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ನಟ ರಮೇಶ್ ಭಟ್, ಮೋಹನ್ ಕುಮಾರ್ ಮಂಗಳೂರು, ಗಿರೀಶ್ ಶೆಟ್ಟಿ ಕಡ್ಡೆಲ್, ಪ್ರಶಿಲ್ ಶೆಟ್ಟಿ ಕುರ್ತಿಮಾರ್ಗುತ್ತು, ವೃಂದಾ ಹೆಗಡೆ, ಕಮಲಾದೇವಿ ಪ್ರಸಾದ್ ಆಸ್ತ್ರಣ್ಣ, ಬಿಪಿನ್ ಚಂದ್ರ ಶೆಟ್ಟಿ ಕುಡೆತುರುಗುತ್ತು, ಕಾಲೇಜಿನ ಉಪಪ್ರಾಂಶುಪಾಲ ರಾಜಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಸರ್ ಹೇಳಿದ್ರು, ಈ ಥರ ಇನ್ನೊಬ್ರು ಸ್ಟೂಡೆಂಟ್ ನನ್ನ ಪಿಕ್ಚರ್ನ ಆರ್ಟ್ ಮಾಡಿದ್ದಾರೆ ಅಂತ. ಅವ್ರು ಕರೆಯೋದಕ್ಕಿಂತ ನಾನೇ ಕರೆದು ಅವ್ರನ್ನ ನಾನೇ ಮಾತಾಡಿಸ್ತೀನಿ. ಹಿಮಾ ಆಚಾರ್ಯ ಅಂತ, ಸಂಯತಾ ಆಚಾರ್ಯ, ಕಾರ್ತಿಕ್ ಕಾಮತ್, 3rd BCom. ಎಸ್, ಓ ಲವ್ಲಿ, ತುಂಬ ಚೆನ್ನಾಗಿದೆ. ಸಂಯತಾ ಇಂದ ಇದು ಬ್ಯೂಟಿಫುಲ್ ಆರ್ಟ್. ಥ್ಯಾಂಕ್ ಯು ಸಂಯತಾ. ಕಾರ್ತಿಕ್, ಒಂದು ನಿಮಿಷ, ನಾನು ಯಾವಾಗಲೂ ಸ್ಮೈಲ್ ಮಾಡ್ತಿರ್ತೀನಿ ಅಲ್ವಾ? ಇದು ಯಾಕೋ ನಾನು ಅಳೋ ಥರ ಕಾಣಿಸಿದೆ ಇದರಲ್ಲಿ. ಯಾಕೆ ಕಾರ್ತಿಕ್, ನಾನು ಅಳಬೇಕು ಅಂತ ನಿಮಗೆ ನೋಡಬೇಕು ಅನ್ನೋ ಆಸೆನಾ? ಮತ್ತು ಯಾಕೆ ಇಷ್ಟು ಅಳ್ತಿದ್ದೀನಿ ನಾನು ಇದರಲ್ಲಿ? ಬಟ್ ಇಟ್ಸ್ ಬ್ಯೂಟಿಫುಲ್, ದಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ಆಲ್ ದ ವೆರಿ ಬೆಸ್ಟ್. ನಾನು ಯಾಕೆ ಈ 3 ಜನನೂ ನನ್ನ ಜೊತೇಲಿ ಇಟ್ಕೊಂಡಿದ್ದೀನಿ ಅಂದರೆ, ನಾವು ಮಾತಾಡ್ತಾನೆ ಇರ್ತೀವಿ, ನಾವು ಬಂದಿರೋದು ಇಲ್ಲಿ ಮಾತಾಡೋದಕ್ಕೆ ಅಂತ. ಆ್ಯಕ್ಚುಲಿ ನಾನು ತುಂಬ ವಿಷಯಗಳನ್ನ ರಮೇಶ್ ಸರ್ ಹೇಳಿ ತಿಳಿಸಿದ್ದಾರೆ ನಿಮ್ಗೆಲ್ರಿಗೂ. ಅವ್ರು ಹೇಳಿದ್ದು ಕರೆಕ್ಟು. ಎಷ್ಟು ಜನಕ್ಕೆ ಮನಸ್ಸಿಗೆ ರೀಚ್ ಆಗಿದೆ, ತಲೆಗೆ ಹೋಗಿದೆಯೋ ಗೊತ್ತಿಲ್ಲ. ಬಟ್ ನಾಳೆ ದಯವಿಟ್ಟು ಮಂಡೇ, ಎಸ್, ಮೇಕ್ ಶ್ಯೂರ್ ನೀವು ಈ ಥರ ಈ ಒಂದು ಕಾರ್ಯಕ್ರಮ ಬಗ್ಗೆ ಒಂದು ನೋಟ್ ಬರೆದು ನಿಮ್ಮ ಟೀಚರ್ ಫ್ಯಾಕಲ್ಟೀಸ್ಗೆ ಸಬ್ಮಿಟ್ ಮಾಡಿ. ಸೊ ದಟ್ ನಿಮ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಈ ಒಂದು ಕಾರ್ಯಕ್ರಮದಲ್ಲಿ ಏನೇನು ತಿಳ್ಕೊಂಡಿದ್ದೀರಾ, ಏನೇನು ನೋಡಿದ್ರಿ, ಏನೇನು ಕಲ್ತ್ರಿ ಅಂತ ಗೊತ್ತಾಗುತ್ತೆ. ನನ್ನ ಕಡೆಯಿಂದ ಅದು ಒಂದು ರಿಕ್ವೆಸ್ಟ್ ಇದೆ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್, ನಾನು ನನ್ನ ಮಾತುಗಳನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇವ್ರನ್ನ 1-2 ಮಾತಾಡ್ತೀನಿ. ಬನ್ನಿ. ಹಿಮಾ, ಬನ್ನಿ ಹಿಮಾ. ಎಸ್, ಸೊ ಹಿಮಾ, ಏನಕ್ಕೆ ನಾನು ಪಿಕ್ಚರ್ ಡ್ರಾ ಮಾಡಿದ್ದು ನೀವು? ನನ್ನ ಫೇವ್ರೇಟಾ? ಎಷ್ಟು ದಿನ ತೊಗೊಂಡ್ರಿ? ಇಲ್ಲಿ ಬನ್ನಿ. ಒನ್ ಡೇ ಅಷ್ಟೇನಾ? ಸೋ ಬ್ಯೂಟಿಫುಲ್. ಮತ್ತು ಇನ್ನೇನೇನೇನು ಕಲ್ತಿದ್ದೀರಾ? ಚಪ್ಪಾಳೆ ತಟ್ರು. ಹಿಮನ್ ನೋಡಿ ಸೈಲೆಂಟ್ ಆದ್ರ, ನನ್ನ ನೋಡಿ ಸೈಲೆಂಟ್ ಆದ್ರ? ಸಂಯತಾ, ಥ್ಯಾಂಕ್ ಯು ಸೋ ಮಚ್ ಈ ಬ್ಯೂಟಿಫುಲ್ ಪೇಂಟಿಂಗಿಗೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಕಮ್. ಕಾರ್ತಿಕ್, ನೀವು ಯಾಕೆ ಫಸ್ಟ್ ನಂದು ಈ ಥರ ಅಳೋ ಪೇಂಟಿಂಗ್ನ ಮಾಡಿದ್ರಿ? ಫಸ್ಟ್ ಟೈಮ್ ಕ್ಯಾನ್ವಾಸ್ ಮಾಡಿದ್ದು ಹಾಗೆ. ಫಸ್ಟ್ ಟೈಮ್ ಅಲ್ಲ, ನಾನು ಹಿಂಗೆ ಅಳ್ತೀನಾ? ಮತ್ತೆ ಮೈಕ್ ಸಾರಿ, ಫಸ್ಟ್ ಟೈಮ್. ಸಾರಿ ಎಲ್ಲ ಹೇಳಂಗಿಲ್ಲ ನೀವು. ನಾನು ಇಷ್ಟು ಅಳ್ತೀನ? ನಾನು ಯಾವತ್ತು ಹತ್ತಿದ್ದೀನಿ? ಏನ್ರ ವಾಟ್ರ? ನೋ, ಸಿನಿಮಾದಲ್ಲೂ ಜಾಸ್ತಿ ಹತ್ತಿಲ್ಲ ನಾನು. BCom ಸೆಕೆಂಡ್ ಇಯರ್, ಥರ್ಡ್ ಇಯರ್. ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರಾ ಇವ್ರಿಗೆ? ಕೃಷ್ಣನಾ? ಹೌದಾ ಕಾರ್ತಿಕ್? ಇಲ್ಲ ಮ್ಯಾಮ್, ಸುಮ್ಮನೆ ಅಂತ. ಆ್ಯಕ್ಚುಲಿ ನಾ ಯಾಕೆ ಇವ್ರನ್ನ ಕರೆಸ್ಬಿಟ್ಟು ನಾನು ಇಂಟ್ರೊಡ್ಯೂಸ್ ಮಾಡಿ ನಾನು ಥ್ಯಾಂಕ್ ಮಾಡ್ತಿದ್ದೀನಿ ಅಂದರೆ, ಸುಮ್ಮನೆ ನೋಡ್ತೀವಿ ಆರ್ಟ್ ಬೈ ಸಂಯತಾ ಆಚಾರ್ಯ ಮಂಗಳೂರಲ್ಲಿ ಕೊಟ್ಟರು ಈ ಥರ ಒಂದು ಕಾರ್ಯಕ್ರಮದಲ್ಲಿ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ತುಂಬ ಜನಕ್ಕೆ ಯಾರು ಬರೆದಿರೋದು ಅಂತ ಗೊತ್ತಿರೋ, ಪ್ರಾಬಬ್ಲಿ ಅವರ ಫ್ರೆಂಡ್ ಸರ್ಕಲಲ್ಲಿ ಮಾತ್ರ ಗೊತ್ತಿರುತ್ತೆ. ಇವ್ರು ಹೇಳ್ಕೊತಾರೆ, ನಾನು ರಚಿತಾ ಅವರಿಗೆ ಪೇಂಟಿಂಗ್ ಕೊಟ್ಟೆ, ಇಲ್ಲ ಸರ್ಗೆ ಪೇಂಟಿಂಗ್ ಕೊಟ್ಟೆ, ಹಾಗೆ ಅಂತ. ಸೊ
ಸೊ ಐ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಟು ಎವ್ರಿ ಒನ್. ಸೊ ಅದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬರನ್ನು ಕರೆಸಿ ನಾನು ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹ ಇವ್ರ ಮೇಲಿರಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮೇಘ್ನಾ, ತುಂಬ ಖುಷಿ ಆಗ್ತಿದೆ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ನನಗೆ ತುಂಬ ವರ್ಷಗಳಾದಮೇಲೆ ನಾನು ಈ ಥರ ಒಂದು ಕಾರ್ಯಕ್ರಮದಲ್ಲಿ ಸೇರಿರೋದು. ಆ್ಯಂಡ್ ಕಟೀಲಿಗೆ ಪ್ರತಿ ವರ್ಷ ಬರ್ತಿರ್ತೀನಿ ದುರ್ಗಾ ಪರಮೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಅಂತ. ಆ್ಯಂಡ್ ಹೇಳೋದೆಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಇನ್ನೇನೋ ಬುದ್ಧಿವಾದ ಹೇಳೋದು, ಹಂಗಿರಿ ಹಿಂಗಿರಿ, ಪ್ರಾಬಬ್ಲಿ ನಿಮಗೆ ಎಲ್ಲ ಗೊತ್ತಿರುತ್ತೆ. ಯಾರನ್ನಾದ್ರೂ ಒಬ್ಬನ ಕೇಳಿ ನಿಲ್ಲಿಸಿದ್ರೆ ಎಲ್ಲರೂ ಹೇಳ್ತೀರಾ ನೀವು. ಬಟ್ ಒಂದು ವಿಷಯ ಹೇಳ್ತೀನಿ, ನಾ ಇವಾಗ ಹೇಳಿದೆ ಸುಮ್ಮನೆ ಕಾಮಿಡಿ ಮಾಡಿದೆ, ಅವ್ರು ಸ್ಟ್ರಿಕ್ಟ್ ಇದ್ದಾರಾ ಇಲ್ಲ ಹೆಂಗೆ ಸೈಲೆಂಟಾ ಇಲ್ಲ ತುಂಬ ಬೈತಾರ ಅಂತ. ಬಟ್ ನಿಮ್ಮ ಟೀಚರ್ಸ್ಗೆ, ನಿಮ್ಮ ಎಲ್ಲ ಗುರುಗಳಿಗೆ ದಯವಿಟ್ಟು ಮರ್ಯಾದೆ ಕೊಡಿ. ಅವ್ರ ಮುಂದೆ ಇದ್ದಾಗ ಮರ್ಯಾದೆ, ಹೋಗಿದ ತಕ್ಷಣ ಮರ್ಯಾದೆ ಕೊಡದೇ ಇರೋದು ಅದು ತಪ್ಪು. ಅವರು ನಮ್ಮ ಮೊದಲನೇ ಗುರು. ಅಫ್ಕೋರ್ಸ್ ತಾಯಿ ನಮ್ಮ ಮೊದಲನೇ ಗುರು. ಸೆಕೆಂಡ್ ನಮ್ಮ ಗುರುಗಳು, ನಮಗೆ ಶಿಕ್ಷಣ ಹೇಳ್ಕೊಡೋಂಥ ಪ್ರತಿಯೊಬ್ಬ ಗುರುಗಳು ನಮ್ಮ ಗುರುಗಳು. ಭಾಳ ಒಳ್ಳೆಯವ್ರು ನಮ್ಮಸ್ಸು, ಏನಂದ್ರು ಯಶಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಊರಿಗೆಲ್ಲ ಫೇಮಸ್ಸು. ಥ್ಯಾಂಕ್ ಯು ಸೋ ಮಚ್.